ಮಂಜೇಶ್ವರ ಪ್ರಾಥಮಿಕ ಸಹಕಾರಿ ಕೃಷಿ ಗ್ರಾಮಾಭಿವೃದ್ಧಿ ಬ್ಯಾಂಕಿನಲ್ಲಿ ನೂತನ ಸೌಲಭ್ಯವಾದ ಚಿನ್ನಾಭರಣ ಸಾಲ ಉದ್ಘಾಟನೆ ಜರುಗಿತು. ಉಪ್ಪಳ ನ್ಯಾಯ ಬಜಾರ್ನಲ್ಲಿರುವ ಬ್ಯಾಂಕಿನ ಸಭಾಂಗಣದಲ್ಲಿ ಜರುಗಿದ ಕಾರ್ಯಕ್ರಮವನ್ನು ಕೇರಳ ರಾಜ್ಯ ಸಹಕಾರಿ ಕೃಷಿ ಮತ್ತು ಗ್ರಾಮಾಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷ ನ್ಯಾಯವಾದಿ ಶಾಜಿ ಮೋಹನ್ ಉದ್ಘಾಟಿಸಿದರು. ಬಳಿಕ ಅವರು ಮಾತನಾಡುತ್ತಾ ಗ್ರಾಮೀಣ ಪ್ರದೇಶಕ್ಕನುಗುಣವಾದ ಸೇವಾ ಸೌಲಭ್ಯಗಳನ್ನು ನೀಡುವ ಜೊತೆಗೆ ಈ ಪ್ರದೇಶದ ಜನತೆಯ ಅಭಿವೃದ್ಧಿ ಜೊತೆಗೆ ಬ್ಯಾಂಕಿನ ಅಭಿವೃದ್ಧಿ ಚಟುವಟಿಕೆಗಳು ನಡೆದಿರುವುದು ಸಾಧನೆಯ ಸಂಕೇತ. ಬ್ಯಾಂಕಿನ ಹೊಸ ಕಟ್ಟಡ ನಿರ್ಮಾಣವಾಗಿ ಇದೀಗ ಕೇವಲ 8 ತಿಂಗಳೊಳಗೆ ಚಿನ್ನಾಭರಣ ಸಾಲ ಸೌಲಭ್ಯಕ್ಕೂ ಬ್ಯಾಂಕ್ ಮುಂದಾಗಿರುವುದು ಇಲ್ಲಿನ ಆರ್ಥಿಕ ವ್ಯವಸ್ಥೆಯನ್ನು ಜನೋಪಯೋಗಿಯಾಗಿ ಬಳಸಿಕೊಂಡಂತಾಗಿದೆ. ಈ ಪ್ರಗತಿಯಲ್ಲಿ ಗ್ರಾಹಕರು ಮತ್ತು ಬ್ಯಾಂಕ್ ಸಮಾನ ಸಹಭಾಗಿಗಳು ಎಂದರು. ಮಂಜೇಶ್ವರ ಪ್ರಾಥಮಿಕ ಸಹಕಾರಿ ಕೃಷಿ ಗ್ರಾಮಾಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷ ಸೋಮಶೇಖರ ಜೆಎಸ್ ಅಧ್ಯಕ್ಷತೆ ವಹಿಸಿದ್ದರು. ಪಿಸಿಎಆರ್ಡಿ ಬ್ಯಾಂಕಿನ ರಾಜ್ಯ ಸಮಿತಿ ಉಪಾಧ್ಯಕ್ಷ ನೀಲಕಂಠನ್, ಡೆಪ್ಯೂಟಿ ರಿಜಿಸ್ಟರ್ಡ್ ಚಂದ್ರನ್ ವಿ, ವಲಯ ಪ್ರಬಂಧಕ ರವಿಪ್ರಸಾದ್ ಟಿ, ಕೆಎಸ್ಸಿಎಆರ್ಡಿಬಿ ವಯನಾಡ್ ವಲಯ ಪ್ರಬಂಧಕ ಆರ್ಎಂ ಜೋನ್ಸನ್, ಸ್ಟೇಷಲ್ ಸೆಲ್ ಆಫೀಸರ್ ಸೋಜನ್ ಜೋಸೆಫ್ ಮೊದಲಾದವರು ಮಾತನಾಡಿದರು. ಮಂಗಲ್ಪಾಡಿ ಗ್ರಾಮ ಪಂಚಾಯತ್ ಸದಸ್ಯ ಬಾಬು ಬಂದೇವ್ಡು, ನಿರ್ದೇಶಕರುಗಳಾದ ರಾಧಾಕೃಷ್ಣ ನಾಯಕ್ ಶೇಣಿ, ಪ್ರದೀಪ್ ಕುಮಾರ್ ಶೆಟ್ಟಿ, ಅನೀಪ್ ಮೇರ್ಕಳ, ಲಕ್ಷ್ಮಣ್ ಪ್ರಭು ಕುಂಬಳೆ, ಚಂದ್ರ ಕಾಜೂರು, ಪ್ರಕಾಶ್, ಜೆಸಿಂತಾ ಡಿಸೋಜಾ, ಫಾತಿಮತ್ ಮಾಸಿತಾ ಮೊದಲಾದವರು ಉಪಸ್ಥಿತರಿದ್ದರು. ಬ್ಯಾಂಕ್ ಕಾರ್ಯದರ್ಶಿ ಶರತ್ ಕುಮಾರ್ ಪಿ ವರದಿ ಮಂಡಿಸಿದರು. ನಿರ್ದೇಶಕರಾದ ಶಂಕರ್ ನಾರಾಯಣ್ ಭಟ್ ಸ್ವಾಗತಿಸಿ ಶರತ್ ಚಂದ್ರ ಶೆಟ್ಟಿ ವಂದಿಸಿದರು. ಅವಿನಾಶ್ ಸಿಎಚ್ ನಿರೂಪಿಸಿದರು. ನಾವು ನಮ್ಮ ಬ್ಯಾಂಕಿಗೆ ಒಂದು ಜಾಗವನ್ನು ಖರೀದಿಸಿಕೊಂಡು 12 ಸೆಂಟ್ ಸ್ಥಳವನ್ನು ಖರೀದಿಸಿಕೊಂಡು ಇಲ್ಲಿ ಒಂದು ಭವ್ಯವಾದಂತಹ ಒಂದು ಕಟ್ಟಡವನ್ನು ನಿರ್ಮಿಸಿಕೊಂಡು ಕಳೆದ ಫೆಬ್ರವರಿಯಲ್ಲಿ ಈ ನಮ್ಮ ಸ್ವಂತವಾದಂತಹ ಕಟ್ಟಡದಲ್ಲಿ ನಾವು ಇದರ ಕಾರ್ಯಾಚರಣೆಯನ್ನು ನಾವು ಪ್ರಾರಂಭಿಸಿದ್ದೇವೆ. ಆ ಕಾರ್ಯಕ್ರಮಕ್ಕೆ ನಾವು ಅವತ್ತು ನಮ್ಮ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರಾದಂತಹ ನಮಗೆಲ್ಲ ಸಹಕಾರ ನೀಡುವಂತಹ ಶಾಜಿ ಮೋಹನ್ ರವರು ಆ ಕಾರ್ಯಕ್ರಮಕ್ಕೆ ಅವತ್ತು ಬರಬೇಕು. ಅದರ ಅಸೌಖ್ಯದ ಕಾರಣದಿಂದಾಗಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಅಸಾಧ್ಯವಾಗಿದೆ. ಇವತ್ತು ಈ ಚಿನ್ನದ ಮೇಲೆ ಕೊಡುವಂತಹ ಸಾಲವನ್ನು ಅವರ ಕೈಯಿಂದಲೇ ನಾವು ಉದ್ಘಾಟನೆ ಮಾಡಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ಅದಕ್ಕೆ ಬೇಕಾಗಿ ನಾವು ಈ ಮೊದಲೇ ಇದನ್ನು ಮಾಡಬೇಕಾಗಿರುತ್ತದೆ. ಕಳೆದ 12 ವರ್ಷಗಳ ಮೊದಲೇ ಪ್ರಾರಂಭಿಸಬೇಕು ಅಂತೇಳಿ ನಮ್ಮ ತೀರ್ಮಾನ ಆಗಿದೆ. ಆದರೆ ಈ ಹೊಸ ಕಟ್ಟಡ ಬಂದ ಮೇಲೆ ನಾವು ಪ್ರಾರಂಭಿಸಿದ್ರೆ ಸಾಕು ಅಂತೇಳಿ ತೀರ್ಮಾನ ಮಾಡಿ ಈ ಹೊಸ ಕಟ್ಟಡದಲ್ಲಿ ಇದನ್ನು ಚಿನ್ನದ ಮೇಲೆ ಕೊಡುವಂತಹ ಸಾಲವನ್ನು ಪ್ರಾರಂಭಿಸುವ ಒಂದು ಯೋಜನೆಯನ್ನು ನಾವು ಹಮ್ಮಿಕೊಂಡು ಇವತ್ತಿನಿಂದ ಪ್ರಾರಂಭಿಸ್ತಾ ಇದ್ದೇವೆ. നബാർഡിൽ വീണ്ടും വീണ്ടും കണ്ട് പണം വാങ്ങിച്ച് കർഷകർക്ക് കൊടുത്ത് കർഷകരുടെ ഉന്നമനവും അതോടുകൂടി ബാങ്കിന്റെ ഉന്നമനം 2 ലക്ഷ്യമാണ്. ഒരു വഴിക്ക് 2 ലക്ഷം കർഷകർക്ക് കൊടുക്കണം, ബാങ്ക് നന്നാകും. ബാങ്ക് താഴത്തേക്ക് പോകാൻ പാടില്ല. താഴത്തേക്ക് പോയാൽ ഫണ്ട് കിട്ടാൻ പ്രയാസമുണ്ട്. അതുകൊണ്ട് തിരിച്ചറിവിന്റെ കാര്യത്തിൽ കൂടി പ്രിയപ്പെട്ട സഹകാരികൾ എല്ലാവർക്കും മുൻകരുതെന്ന് ഒരിക്കൽ കൂടി ഞാൻ പറയുന്നു. ഒരിക്കലും നമ്മൾ മുന്നോട്ട് പോകരുത്. ഈ ബാങ്ക് നമുക്ക് മഞ്ചേശ്വരം ബാങ്ക് ഈ ജില്ലയിൽ പ്രധാനപ്പെട്ട ബാങ്കുകളിലെ ഏറ്റവും നമ്പർ 1 ബാങ്കായി മാറാനുള്ള ഒരു ശ്രമം കൂടി നടത്താൻ എന്ന് പറഞ്ഞുകൊണ്ട് ഈ സ്വർണ്ണ വായ്പാ പദ്ധതിയുടെ ഔപചാരികമായ ഉദ്ഘാടനം നിർവഹിച്ചായി പ്രഖ്യാപിക്കുന്നു.